ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ಜನರ ಪಾಲ್ಗೊಳ್ಳುವಿಕೆಯಿಂದ ಸರ್ಕಾರದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾದರಿಯಾಗಿ ಮಾಡಬಹುದು ಎನ್ನುವುದಕ್ಕೆ ಉದಾಹರಣೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಗ್ರಾಮಸ್ಥರ ಸಂಪೂರ್ಣ ಸಹಕಾರದಿಂದ ಇಲ್ಲೊಂದು ರಸ್ತೆಯ ನಿರ್ಮಾಣಗೊಂಡಿದ್ದು, ಈ ರಸ್ತೆ ರಾಜ್ಯದ ಗ್ರಾಮ ಮಟ್ಟದಲ್ಲಿ ಎಲ್ಲೂ ಇಲ್ಲದಂತಹ ರಸ್ತೆಯಾಗಿ ಗುರುತಿಸಲ್ಪಟ್ಟಿದೆ. ಈ ರಸ್ತೆ ಎರಡೂ ಪಕ್ಕದಲ್ಲಿ ಪಾದಚಾರಿಗೆ ಹೋಗಲು ಫುಟ್ಪಾತ್, ರಸ್ತೆಯುದ್ದಕ್ಕೂ ಸೋಲಾರ್ ಲೈಟ್ಸ್, ಇಕ್ಕೆಲಗಳಲ್ಲಿ ಚರಂಡಿ ವ್ಯವಸ್ಥೆ, ಹೀಗೆ ದೇಶದ ರಾಜಧಾನಿಗಳಂತಹ ನಗರ ಪ್ರದೇಶಗಳಲ್ಲಿ ಮಾತ್ರ ಕಾರಣ ಸಿಗ್ತಾ ಇದೆ. ಬಳಸಿಕೊಳ್ಳಲು ಸಾಧ್ಯವಿದೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಹಾಗೂ ಗ್ರಾಮಸ್ಥರ ಸಂಪೂರ್ಣ ಸಹಕಾರದಿಂದ ಮಾದರಿ ರಸ್ತೆಯೊಂದನ್ನ ನಿರ್ಮಾಣ ಮಾಡಲಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜಿಪಮೂಡ ಗ್ರಾಮದಲ್ಲಿ ಈ ಮಾದರಿ ರಸ್ತೆಯ ನಿರ್ಮಾಣವಾಗಿದ್ದು, ಏಪ್ರಿಲ್ 3ರಂದು ಇಲ್ಲಿನ ಜನ ಗ್ರಾಮದ ಸಂಭ್ರಮಾಚರಣೆಯ ರೂಪದಲ್ಲಿ ಈ ರಸ್ತೆಯ ಉದ್ಘಾಟನೆಯನ್ನ ಆಯೋಜಿಸಿದ್ದಾರೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಈ ರಸ್ತೆಯನ್ನ ಉದ್ಘಾಟಿಸಲಿದ್ದಾರೆ. ಸಜಿಪಮೂಡದಿಂದ ಮಿತ್ತಮಜಲು ದೇವಸ್ಥಾನದವರೆಗೆ ನಿರ್ಮಿಸಲಾಗಿರುವ 1.5 ಕಿಲೋಮೀಟರ್ ದೂರದ ಈ ರಸ್ತೆಗೆ 2.5 ಕೋಟಿ ರೂಪಾಯಿಗಳನ್ನ ವ್ಯಯಿಸಲಾಗಿದೆ. ದೇಶ ಅಥವಾ ರಾಜ್ಯಗಳ ರಾಜಧಾನಿ ಹಾಗೂ ಮೆಟ್ರೋ ನಗರಗಳಲ್ಲಿ ಮಾತ್ರ ಕಾಣಸಿಗುವಂತಹ ಮಾದರಿ ರಸ್ತೆಯಂತೆ ಈ ರಸ್ತೆಯನ್ನ ನಿರ್ಮಿಸಲಾಗಿರುವುದು ಇದರ ವಿಶೇಷತೆ. ಸಂಪೂರ್ಣ ಕಾಂಕ್ರೀಟೀಕರಣದ ಮೂಲಕ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದ್ದು, ರಸ್ತೆಗೆ ಅಗತ್ಯವಿರುವ ಜಾಗವನ್ನು ಇಲ್ಲಿನ ಜನ ಯಾವುದೇ ತಕರಾರಿಲ್ಲದೆ ನೀಡಿದ್ದಾರೆ. ರಸ್ತೆಯ ಎರಡೂ ಕಡೆಗಳಲ್ಲಿ ಪಾದಚಾರಿಗಳು ನಡೆದಾಡಲು ಫುಟ್ಪಾತ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಆಕರ್ಷಕ ಇಂಟರ್ಲಾಕ್ಗಳನ್ನ ಅಳವಡಿಸುವ ಮೂಲಕ ರಸ್ತೆಗೆ ಮೆರುಗು ಬರುವಂತೆ ಮಾಡಲಾಗಿದೆ. ಅಲ್ಲದೆ ರಸ್ತೆಯುದ್ದಕ್ಕೂ ಸೋಲಾರ್ ಲೈಟ್ಗಳನ್ನ ಹಾಕಲಾಗಿದ್ದು, ಈ ಲೈಟ್ಸ್ಗಳು ಕತ್ತಲಾಗುತ್ತಿದ್ದಂತೆ ಸ್ವಯಂಚಾಲಿತವಾಗಿ ಉರಿಯುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಳೆಗಾಲದಲ್ಲಿ ರಸ್ತೆಯ ಮೇಲೆ ಮಳೆ ನೀರು ಹರಿಯದಂತೆ ರಸ್ತೆಯ ಇಕ್ಕೆಲದಲ್ಲೂ ನೀರು ಸಲೀಸಾಗಿ ಹರಿದು ಹೋಗುವಂತೆ ಚರಂಡಿಯನ್ನು ಕೂಡ ಮಾಡಲಾಗಿದ್ದು, ರಸ್ತೆಯ ಎಲ್ಲಾ ಉಸ್ತುವಾರಿಯನ್ನ ಸಜಿಪಮೂಡದ ನಾಗರಿಕ ಸೇವಾ ಸಮಿತಿ ನೋಡಿಕೊಳ್ಳುತ್ತಿದೆ. ಇದೊಂದು ನಮ್ಮ ರಾಜೇಶ್ ನಾಯ್ಕರ ಒಂದು ಅನುದಾನದಿಂದ ಇದೊಂದು ಮಾದರಿ ರಸ್ತೆ ಮಾಡಬೇಕಂತ ನಮ್ಮ ಕನಸಿತ್ತು, ಈ ಸಜಿಪಮೂಡ ಗ್ರಾಮದವರದು. ಸೊ ಆ ಪ್ರಕಾರ ರಾಜೇಶಣ್ಣನ ಹತ್ರ ಮಾತಾಡಿದಾಗ ರಾಜೇಶಣ್ಣ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಹಕಾರ ಕೊಟ್ಟು 15 ಲಕ್ಷದಿಂದ ಪ್ರಾರಂಭವಾದ ಈ ರೋಡಿನ ಒಂದು ಅನುದಾನ 2.5 ಕೋಟಿ ತನಕ ಮುಟ್ಟಿತು. ಇದರ ಸ್ಪೆಷಾಲಿಟಿ ಅಂದರೆ ಈ ರೋಡಲ್ಲಿ ಎರಡು ಸೈಡಲ್ಲಿ ನಡೆಯುವಂಥ ಒಂದು ಇಂಟರ್ಲಾಕ್ ವ್ಯವಸ್ಥೆ, ದಾರಿದೀಪಕ್ಕೆ ಸೋಲಾರ್ನ ಲೈಟ್ನ ವ್ಯವಸ್ಥೆ ಮತ್ತು ಎರಡು ಕಡೆಯಲ್ಲೂ ಚರಂಡಿ ವ್ಯವಸ್ಥೆ. ಈ ನೀರು ಸರಿಯಾಗಿ ಹೋಗಬೇಕಂತ ಒಂದು ದೂರದೃಷ್ಟಿಯಿಂದ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಾಯಶಃ ಒಂದು ಕೇಂದ್ರ ರಾಜಧಾನಿ, ಜಿಲ್ಲೆಯ ಕೇಂದ್ರ ಸ್ಥಳ ಅಥವಾ ನಮ್ಮ ಬ್ಯಾಂಗ್ಳೂರಿನಂಥ ಪ್ರದೇಶದಲ್ಲಿ ಇಂಥ ತುಂಬ ರಸ್ತೆಗಳಿರ್ಬೋದು. ಆದರೆ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಂಥ ರಸ್ತೆ ಪ್ರಾಯಶಃ ಎಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ಮರಗಳನ್ನು ಬೆಳೆಸಲು ಈಗಾಗಲೇ ಆಕರ್ಷಕ ಹೊಂಡಗಳನ್ನು ನಿರ್ಮಿಸಲಾಗಿದ್ದು, ಮಳೆಗಾಲದ ಸಮಯದಲ್ಲಿ ಗಿಡಗಳನ್ನು ನೆಡಲು ತೀರ್ಮಾನಿಸಲಾಗಿದೆ. 15 ಲಕ್ಷ ವೆಚ್ಚದಲ್ಲಿ ಇದ್ದ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಆರಂಭಗೊಂಡ ಕಾಮಗಾರಿಯು ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕರ ಸಹಕಾರದಿಂದಾಗಿ 2.5 ಕೋಟಿ ವೆಚ್ಚದ ಮಾದರಿ ರಸ್ತೆಯಾಗಿ ಇದೀಗ ಮುಕ್ತಾಯಗೊಂಡಿದೆ. ರಾಜ್ಯದ ಯಾವುದೇ ಗ್ರಾಮ ಮಟ್ಟದಲ್ಲಿ ಇಂತಹ ರಸ್ತೆಯು ಕಾಣಸಿಗುವುದು ಸಾಧ್ಯವಿಲ್ಲ ಎನ್ನುವ ಗ್ರಾಮಸ್ಥರು ಜನಪ್ರತಿನಿಧಿಗಳನ್ನ ಬಳಸಿಕೊಂಡು ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆಯಿಂದ ಸರ್ಕಾರದ ಅನುದಾನವನ್ನು ಹೇಗೆ ಬಳಸಿಕೊಳ್ಳಬಹುದು ಎನ್ನುವುದನ್ನ ಇದೀಗ ಸಜಿಪಮೂಡದ ಜನ ತೋರಿಸಿಕೊಟ್ಟಿದ್ದಾರೆ. ನಮಕುಳ ನ್ಯೂಸ್ 24/7 ಪುತ್ತೂರು.